ಅಭಿಮನ್ಯುವಿನ ದುರ್ಮರಣಕ್ಕೆ ಕಾರಣನಾದವ ಈ ಕರ್ಣ. ಪರಿಪೂರ್ಣವಾದಂತಹ ಹಾನಿಯ ಕ್ಷಣವನ್ನು ನಾನು ಕಾಣುತ್ತಾ ಇದ್ದೇನೆ. ಬಹಳ ಭರವಸೆಯಿಂದ ಆಪತ್ತಿನ ಕಾಲಕ್ಕೆ ಅನುಕೂಲನಾಗುತ್ತಾನೆ ಎನ್ನುವಂತಹ ವಿಶ್ವಾಸವನ್ನು ಇರಿಸಿ ನಮ್ಮ ಸುಯೋಧನ ನಮ್ಮನ್ನು ಸಲಹಿದ. ಆದರೆ ಅವನ ಎಲ್ಲ ಆಸೆಗಳನ್ನು ನಿರಾಸೆಗೊಳಿಸುತ್ತಾ ರಣಕ್ಷೇತ್ರದಲ್ಲಿ ಕುಸಿದು ಬೀಳುವಂತಹ ಬಗೆಯನ್ನು ಆ ವಿಧಿ ನನಗೆ ಒದಗಿಸಿದನು. ದೈಹಿಕವಾದ ಸೋಲಲ್ಲ, ಮಾನಸಿಕವಾದಂತಹ ಸೋಲು ನನ್ನನ್ನು ಆವರಿಸಿಕೊಂಡರು. ಯಾವನು ಆತ್ಮೀಯನಂತೆ ನಟಿಸಿ ನನ್ನ ಸರಿಹದಲ್ಲಿ ಕುಳಿತುಕೋ ಕರ್ಣ ಅನ್ನೋ ಹಾಗೆ ಕರೆದು ನೀನು ಸೂತಪುತ್ರನಲ್ಲ ಸೂರ್ಯಜಾತನೆಂದು ಆಡಿದನು. ಅದೇ ಕೃಷ್ಣ ಇಂದಿನ ದಿನ ಆಡಿದಂತಹ ನುಡಿಗಳು ಯಾವ ಬಗೆಯದು? ಅಂದೆ ಕುಲಗೆಡುಕ ಸೂತ ಸುತನಿವನಿನ್ನ ಸಂಬಂಧಿ ಅಭಿಮನ್ಯುವಿನ ವಧೆಗಾಗಿ ಅಂತರಂಗದಲ್ಲಿ ಕಣ್ಣೀರಿಡಿಸದೇ ಇದ್ದವ ಕರ್ಣನೇನೂ ಅಲ್ಲ. ವಿರೋಧಿಯ ಮಗನನ್ನು ನಾಶ ಮಾಡಿದ್ದೇವೆ ಎನ್ನುವಂತಹ ಸಂತೋಷವೇನೂ ನಮಗೆ ಒದಗಲಿಲ್ಲ. ಅದರ ಪ್ರಾಯಶ್ಚಿತ್ತವಾಗಿಯೇ ಇಂದಿನ ದಿನ ಅರ್ಜುನನಿಗೆ ಮುಖಾಮುಖಿಯಾಗುವುದಕ್ಕಿಂತ ಮುನ್ನ ನನ್ನ ತನೂಭವನಾದಂತಹ ವೃಷಸೇನನ ಮರಣವನ್ನೂ ನನಗೆ ಹೊಸಗೆಯಾಗಿ ಅವನು ನೀಡಿದ. ರಣಕ್ಷೇತ್ರದಲ್ಲಿ ಇದು ಸರ್ವೇ ಸಾಮಾನ್ಯ. ಅದನ್ನೇ ಪ್ರಧಾನ ಕಾರಣವನ್ನಾಗಿಸಿ ನನ್ನ ಮೇಲೆ ಶಸ್ತ್ರ ಪ್ರಯೋಗಿಸುವಂತೆ ಚೋದಿಸಬೇಕಾದ ಅವಶ್ಯಕತೆಯೇನೂ ಕೃಷ್ಣನಿಗಿರಲಿಲ್ಲ. ಧರ್ಮರಾಯನ ತಮ್ಮನಾಗಿಯೇ ಪಾರ್ಥ ಅಂತಃಕರಣ ಸ್ಫುರಣೆಯಿಂದ ಆಯುಧವನ್ನೆತ್ತಲಾರೆ ಅನ್ನುವ ಹಾಗೆ ಆಡಿದನಲ್ಲ. ಚಂದ್ರವಂಶಕ್ಕೆ ಉಚಿತವಾದ ಬಗೆಯಲ್ಲಿ ಅಂತಃಸಾಕ್ಷಿಗೆ ಅನುಗುಣವಾಗಿ ಅವ ಆಡಿದಂತಹ ನುಡಿಗಳನ್ನು ಕೇಳುವಾಗ ನನ್ನ ಹೆತ್ತಬ್ಬೆಯಾದಂತಹ ಕುಂತಿದೇವಿಯ ತಾಯ್ತನ ಸಾರ್ಥಕವಾಯಿತು ಅಂತ ನಾನೂ ಸಂತೋಷಪಟ್ಟಿದ್ದೆ. ಆದರೆ ನನ್ನ ಮೇಲೆ ಆಯುಧವನ್ನೆತ್ತುವುದಕ್ಕಾಗಿ ಕೃಷ್ಣವನನ್ನು ಚೋದಿಸುವುದಕ್ಕೆ ಸೂತನ ಮಗನೆಂದೇ ಘೋಷಿಸಿದನಲ್ಲ. ಮೊನ್ನೆ ಸೂರ್ಯಸುತನೆಂದು ಆತ್ಮೀಯತೆಯನ್ನು ಪ್ರದರ್ಶಿಸಿದ ಕೃಷ್ಣನಿಗೆ ಇಂದು ಹೇಗೆ ಹೀಗೆ ಹೇಳುವುದಕ್ಕೆ ಸಾಧ್ಯ ಆಗುತ್ತದೆ? ಒಂದೇ ಕಾರಣ, ಸುಯೋಧನ ಗೆಲ್ಲುವ ಪಕ್ಷದವನಲ್ಲ, ಅವ ಸೋಲುವ ಪಕ್ಷ. ಕಲ್ಲಿನ ದೋಣಿಯಲ್ಲಿ ಕುಳಿತವ ಪುಣ್ಯಾತ್ಮನಾದರೇನು, ನದಿಯಲ್ಲಿ ಮುಳುಗುವುದು ಮುಳುಗಲೇಬೇಕಲ್ಲ. ಸುಯೋಧನನು ಬಯಸಿದ್ದು ಕಲ್ಲಿನ ದೋಣಿಯನ್ನಾಗಿ ಹೋಗಿ, ಆದ್ದರಿಂದಲೇ ಈ ಸಂಗರವೆನ್ನುವಂತಹ ನದಿಯನ್ನು ದಾಟುವಲ್ಲಿ ಅವನಿಗೆ ಸಾಧ್ಯವಾಗುವುದಿಲ್ಲ. ಮಧ್ಯದಲ್ಲಿ ಮುಳುಗಿ ಪ್ರವಾಹದ ಸೆಳೆತಕ್ಕೆ ಸಿಲುಕುವಂತಹ ಬಗೆ ಅವನಿಂದ ತಪ್ಪಿಸಿಕೊಳ್ಳಿಕ್ಕೆ ಬರುವುದಿಲ್ಲ. ಸುಯೋಧನನಿಗೆ ಸೋಲೆ ಪ್ರಾಪ್ತಿಯಾದರೆ ಅವನಿಗಾಗಿ ಹೋರಾಡುವವರೆಲ್ಲ ಸೋಲದೇ ಉಳಿಯುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ನಮಗೊದಗಿದ ಸೋಲೋ ಗೆಲುವೋ ವೈಯಕ್ತಿಕವಾಗಿ ನಮ್ಮ ಗೆಲುವಲ್ಲ ಅಂದ ಮೇಲೆ ಅದಕ್ಕಾಗಿ ನಾವು ಕಣ್ಣೀರಿಸಬೇಕಾದದ್ದಿಲ್ಲ. ನನ್ನ ದುಃಖ ಯಾಕಾಗಿ? ಸುಯೋಧನ ನನ್ನ ವಿಶ್ವಾಸಪೂರ್ಣನಾದಂತಹ ಸ್ವಾಮಿ. ಅವನ ಗೆಲುವನ್ನು, ಅವನ ನೆಮ್ಮದಿಯನ್ನು, ಅವನ ಸಂತೋಷವನ್ನು ನಾನು ಅನವರತ ಹಾರೈಸುತ್ತಾ ಇದ್ದ. ಅದು ನ್ಯಾಯವಾದ ಕ್ರಮದಿಂದ ಬರಲಿ, ಅನ್ಯಾಯದ ಬಗೆಯದ್ದೇ ಇರಲಿ. ಸುಯೋಧನನಿಗೆ ದೋಷವಾಗುತ್ತದೆ ಎಂದಾದರೆ ಯಾವ ಕೆಲಸಕ್ಕಾದರೂ ನಾನು ಪ್ರೋತ್ಸಾಹವನ್ನು ಕೊಡುತ್ತಾ ಇದ್ದೆ. ಯಾಕಂದರೆ ಒಬ್ಬ ಸಾಮಾನ್ಯನಂತೆ ನನ್ನನ್ನು ಕಂಡುದಲ್ಲ. ಆಟ ಕೂಟ ಜೊತೆಯಾಗಿ ಸರಸದಾಟಗಳಲ್ಲಿ ಮೇಳೈಸಿ
ಸತಿಯಾದ ಭಾನುಮತಿ ಅಂತಃಪುರಕ್ಕೂ ಮುಕ್ತವಾದ ಪ್ರವೇಶವನ್ನು ಏಕಾಂಗಿಯಾಗಿ ಕರ್ಣನಿಗೆ ಒದಗಿಸಿಕೊಟ್ಟಂತಹ ಮಹಾನುಭಾವ. ಅಷ್ಟು ವಿಶ್ವಾಸವನ್ನು ನನ್ನಲ್ಲಿ ಅಮ್ಮ ತಳೆದಿದ್ದ. ಅಂಥವನ ಗೆಲುವನ್ನು ಸಾಧಿಸುವುದಕ್ಕಾಗದೇ ಹೋಯಿತಲ್ಲ ಕೃಷ್ಣ. ನಾನು ಗೆಲ್ಲಿಲ್ಲ ಅಂತ ನನಗೆ ನೋವಲ್ಲ. ನನ್ನ ಜೀವನದಲ್ಲಿ ಈ ಬಗೆಯ ಒಂದು ವೈಫಲ್ಯವನ್ನು ಯಾಕೆ ಒದಗಿಸಿಕೊಟ್ಟೆ? ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆ ಕೃಷ್ಣ? ಬಂದು ಹರಿಯುಗ ಪದವೀರದಿಂದ ಸೂರ್ಯ ಸುತನ ಕಾಣೋ ಎಂದ ತ್ಯಾಗದೊಳಗೆ ಕುಂದು ಕಾಣೆಯನ್ನು ತನ ಬೈತಂದೆ ಬಿಲ್ವಿಗೆಮ್ಮ ಅಪೇಕ್ಷೆಯನ್ನು ಪೂರೈಸುವುದು ರಾಧೆಯ. ಕರ್ಣ ಕರ್ಣ ಕರ್ಣ, ನಿನ್ನನ್ನೇ ಹುಡುಕಿಕೊಂಡು ಬಂದೆ. ನೀನೇ ಸಿಕ್ಕಿದ್ದು ಒಳ್ಳೆಯದು. ನನ್ನನ್ನು ರಾವಣನು ಏನು ಸ್ವಾಮಿ ರಣಕ್ಷೇತ್ರಕ್ಕೆ ಬಂದಿರಿ? ತಮ್ಮಂತವರೆಲ್ಲ ರಕ್ತದಿಂದ ಕೊಳೆಯಾದ ಈ ಪ್ರದೇಶಕ್ಕೆ ಕಾಲೂರುವುದಷ್ಟು ಒಳ್ಳೆಯದಲ್ಲ. ಯಾಕೆ ಬಂದಿರೋ ತಾವು ನನಗೆ ಅರ್ಥ ಆಗಲ್ಲ. ನಮ್ಮ ಷಡ್ಕರ್ಮದಲ್ಲಿ ಒಂದು ದಾನ ಸ್ವೀಕಾರ ಮಾಡೋದು. ಹೌದು, ನೀವೆಲ್ಲ ತೆಕ್ಕೊಳ್ಳದೆ ಇದ್ರೆ ನಾವು ಕೊಡುವುದು ಯಾರಿಗೆ ಬೇಕಲ್ಲ. ಹೌದು. ಹಾಗಾಗಿ ಈ ಸಾಯುವ ಕಾಲಕ್ಕೆ ಒಂದು ದಾನ ತಗೊಳ್ಳುವ ಅಂತ. ಸಾಯುವ ಕಾಲವ? ಹೌದು. ನಾನು ಸಾಯುವ ಕಾಲವೆಂದು ತೀರ್ಮಾನಿಸಿದ್ರೆ ಹೇಗೆ? ಆಗಲ್ಲ. ತಮ್ಮ ವೃದ್ಧಾಪ್ಯವನ್ನು ನೋಟದಲ್ಲಿ ದಾನ. ನಾವು ಸಿಂಹಾಸನದಲ್ಲಿರುವ ಕಾಲಕ್ಕೆ ಕೇಳುತ್ತಿದ್ದರೆ ಬೇಕಾದ್ದನ್ನು ಒದಗಿಸಿಕೊಡುತ್ತಿದ್ದೆವು. ಆದರೆ ನೀವೀಗ ಬಂದದ್ದು ಈ ರಣಕ್ಷೇತ್ರಕ್ಕೆ. ಹೌದು. ಇಲ್ಲಿ ಏನನ್ನು ಕೊಡಲಿ ಬ್ರಾಹ್ಮಣರೇ, ಏನು ಕೊಡಲಿ ಬ್ರಾಹ್ಮಣರೇ? ಆದರೆ ಕರ್ಣ, ಒಂದು ವಿಚಾರ ಉಂಟು. ಅರಮನೆಯಲ್ಲಿ ಇಲ್ಲ. ಹೌದು, ಈಗ ಇಲ್ಲೇ ಇದ್ದಿ. ಆದ್ರೆ ಈಗ ಕೊಡ್ಲಿಕ್ಕೆ ಏನುಂಟು ಅಂತ ಕೇಳಿದ್ರೆ ಹಾಗಿದ್ರೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಆಯ್ತು. ಅದಲ್ಲ ಅಂತ ತಿಳ್ಕೊಳ್ಳ. ಈಗ ನೀನು ಕೊಡದೇ ಇದ್ರೆ ನಿನ್ನ ಹೆಸರಿಗೆ ಕಳಂಕ ಬರ್ತದೆ. ಅಂತೂ ಕೊನೆಗಾದ್ರೂ ನಾನೊಂದು ಕೇಳಿದ್ದನ್ನು ಕೊಡದೇ ಇದ್ದವ ಅಂತ ಹೇಳಿಸುವ ಹಠವೋ ನಿಮಗೆ? ಅಲ್ಲ, ಹಾಗಾದ್ರೆ ಬಂದು ಇಲ್ಲಿಗೆ ಕೇಳ್ತಿರಲ್ಲ, ಎಂಥದನ್ನು ಕೊಡುವುದು ನಾವು? ಯಾಕಂದ್ರೆ ರೂಪದಲ್ಲಿ ಮನ್ಮಥನು, ಶಾಪದಲ್ಲಿ ಮುನಿ ಗೌತಮ, ಫಲದಲ್ಲಿ ವಾಲಿಯು, ಛಲದಲ್ಲಿ ರಾವಣನು, ಮತ್ತೆ ಭೋಗದಲ್ಲಿ ದೇವೇಂದ್ರನು, ಜಾಗದಲ್ಲಿ ಕಲಿಕರ್ಣನು. ಇಲ್ಲ ಹೆಸರೆಲ್ಲ ನಿಮ್ಮ ಹಾಗಿದ್ದವರು ಕೊಟ್ಟಿದ್ದಾರೆ, ಬಿರುದು ಉಂಟು. ಆದ್ರೆ ಈಗ ಎಂಥದ್ದು ಕೊಡಲಿ ಕರ್ಣ? ಎಂಥದ್ದು ಕೊಡಲಿ? ನಿನ್ನಲ್ಲೇ ಉಂಟಲ್ಲ. ನನ್ನಲ್ಲಿ? ಹೌದು. ನನ್ನಲ್ಲಿ ಅಲ್ಲಿಂದಲ್ಲಿಗೆ ಉಸಿರಾಡುವ ಒಂದು ಉಸಿರು ಬಿಟ್ಟರೆ ಬೇರೆಂಥದ್ದಿಲ್ಲ ಈಗ ಕರ್ಣ. ಹಾಗೆ ಹೇಳಬೇಡ. ಮನಸ್ಸಿದ್ರೆ ಖಂಡಿತಕ್ಕೂ ಸಾಧ್ಯ. ಏನಿದೆ ಹೇಳಿ. ಕಾಣುತ್ತದಲ್ಲ ನಿಮಗೆ. ಏನು ಕಾಣ್ತದೆ ನಿಮಗೆ? ಕರ್ಣಕುಂಡಲ ಕಾಣುತ್ತದೆ. ಏನು ಕರ್ಣಕುಂಡಲ ಉಂಟಲ್ಲ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.